ಛತ್ತೀಸ್ಗಢದ ಸುಕ್ಮಾ ಬಿಜಾಪುರ ಎಂಬಲ್ಲಿ ಭದ್ರತಾ ಪಡೆಗಳು ಮತ್ತು ನಕ್ಸಲರ ನಡುವಿನ ಕಾಳಗದಲ್ಲಿ 22 ಮಂದಿ ಭದ್ರತಾ ಸಿಬ್ಬಂದಿಗಳು ಹುತಾತ್ಮರಾಗಿರುವ ಹಿನ್ನೆಲೆಯಲ್ಲಿ ಕಡಪ ಹಿಂದೂ ಜಾಗರಣ ವೇದಿಕೆಯಿಂದ ಕಡಪದ ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದ ಸಭಾಭವನದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತ ಪ್ರವೀಣ್ ಆಳ್ವ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ 1 ನಿಮಿಷದ ಮೌನ ಪ್ರಾರ್ಥನೆ ಮತ್ತು ಪುಷ್ಪ ನಮನದೊಂದಿಗೆ ಹುತಾತ್ಮ ಯೋಧರಿಗೆ ಚಿರಶಾಂತಿ ಕೋರಲಾಯಿತು. ಹಿಂದೂ ಜಾಗರಣ ವೇದಿಕೆ ಕಡಬ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ರವೀಂದ್ರದಾಸ್ ಪೂಂಜಾ ಧನ್ಯವಾದ ಹೇಳಿದರು. ಪುತ್ತೂರು ಜಿಲ್ಲಾ ಮಾತೃ ಸುರಕ್ಷಾ ಪ್ರಮುಖ ಮೋಹನ್ ಕೊಯ್ಲಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಡಬ ತಾಲೂಕು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮತ್ತು ದೇಶಭಕ್ತ ನಾಗರಿಕ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ದೇಶದ ಪೊಲೀಸ್ ವ್ಯವಸ್ಥೆ ಮತ್ತು ನಮ್ಮ ದೇಶದ ಸೈನಿಕರ ಮೇಲೆ ಮಾಡಿದಷ್ಟು ಅಪಚಾರಗಳು ಬೇರೆ ಯಾರೂ ಮಾಡಿಲ್ಲ. ಅದೆಷ್ಟೋ ನಮ್ಮ ಸೈನಿಕರು ಈ ನಕ್ಸಲರಿಂದ ನಮ್ಮ ಸೈನಿಕರು ಹತರಾಗಿದ್ದಾರೆ. ಅದೆಷ್ಟೋ ಸೈನಿಕರು ಈ ಭಯೋತ್ಪಾದಕರಿಂದ ನಮ್ಮ ದೇಶದಲ್ಲಿ ಹುತಾತ್ಮರಾಗಿದ್ದಾರೆ. ಹಾಗಾಗಿ ಇಂಥ ಈ ಭಯೋತ್ಪಾದನೆಗಳಿರ್ಬೋದು, ಈ ನಕ್ಸಲಿಸಮ್ ಇರ್ಬೋದು, ಇದರ ಬಗ್ಗೆ ಒಂದು ರೀತಿಯ ಜಾಗೃತಿ ಮತ್ತೆ ಹೋರಾಟ ಮಾಡುವಂಥದ್ದು ಕೇವಲ ಪೊಲೀಸ್ ವ್ಯವಸ್ಥೆ ಅಲ್ಲ, ಕೇವಲ ಸೈನಿಕರು ಮಾತ್ರ ಅಲ್ಲ, ರಾಷ್ಟ್ರಭಕ್ತಿ ಇರತಕ್ಕಂಥ ಎಲ್ಲ ಕಾರ್ಯಕರ್ತರು ಇರಬಹುದು, ಎಲ್ಲ ದೇಶಾಭಿಮಾನಿ ಇರುವಂಥವರು ಮಾಡಲೇಬೇಕಾಗಿದೆ. ಕಾರ್ಯಕ್ರಮದ ಕೊನೆಗೆ ಐಕ್ಯ ಮಂತ್ರ ಹಾಡಲಾಯಿತು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.